ಈ ಪ್ರಪಂಚದಲ್ಲಿಯೂ ದುಃಖವೇ ಆವರಿಸಿಕೊಂಡಂತಹ ಹೊತ್ತಿನಲ್ಲಿ ಅದರ ಶಮನಕ್ಕಾಗಿ ಆನಂದ ವೃದ್ಧಿಗಾಗಿ ಪರಮೇಶ್ವರ ತಾಂಡವವನ್ನಾಡಿದಂತೆ ಅಲ್ಲದೆ ಹಾಗಾದ್ರೆ ತಾಂಡವಾಗಿರುವುದು ಒಂದು ವೃತ್ತಿಕಾಕಾರ. ಅದರ ವಿಶೇಷತೆ ಏನು ಹೇಳಿದ್ರೆ ಅದಕ್ಕೆ ಲಾಸ್ಯವನ್ನು ಸೇರಿಸಿ ಭರತನಾಟ್ಯ ಎಂಬುದಾಗಿ ಅದಕ್ಕೆ ಹೊಸದೇ ರೀತಿಯ ಒಂದು ರೀತಿಯ ಆಕಾರವನ್ನು ಕೊಟ್ಟು ಈ ಪ್ರಪಂಚದಲ್ಲಿ ನರ್ತನ ಅಂದ್ರೆ ಹೇಗಿರಬೇಕು, ನೃತ್ಯ, ನರ್ತನ, ನಾಟ್ಯ ಬೇರೆ ವಿಭಾಗಗಳಿಂದ ಈ ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ನಾವು ಕಾಣುತ್ತೇವೆ. ಹೆಚ್ಚಾಗಿ ಕೆಲವು ಕಡೆಯಲ್ಲೆಲ್ಲ ನಾಟ್ಯ ವೈಭವವನ್ನು ವಿಶೇಷವಾಗಿ ಆಗುತ್ತಾ ಹೌದು, ಈಗ ನಾಟ್ಯ ಹೋಗಿದೆ, ನಾಟ್ಯ ಎಂಬುದು ವೈಭವವಾಗಿದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅದನ್ನೆಲ್ಲ